ಸರ್ ಈಗ ಮತ್ತೊಂದು ನಿಮ್ಗೆ ಕೇಳಬೇಕಿತ್ತು, ಈಗ ಆನ್ಲೈನ್ ಗೇಮ್ಸ್ ಅಂತ ಆಡ್ತಾ ಇರ್ತಾರಲ್ಲ, ಅದು ಯಾವ ಭ್ರಮೆಯಲ್ಲಿ ಅವರು ತೇಲಾಡ್ತಾ ಇರ್ತಾರೆ ಅಂತ ಏನಾದರೂ ಭ್ರಮೆಯಲ್ಲಿ ಇರ್ತಾರ? ಯಾವ ಭ್ರಮೆ ಅದು ನಮ್ಗೆ ಅರ್ಥ ಆಗೋದಿಲ್ಲ, ಮಕ್ಕಳಲ್ಲ. ಈಗ ಮಕ್ಕಳದ್ದು ಏನು ಪ್ರಾಬ್ಲಮ್ ಅಂದರೆ, ಮಕ್ಕಳು ಅವರು ರಿಯಲ್ ಲೈಫ್ನಲ್ಲಿ ಸಕ್ಸಸ್ ಗಳಿಸಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಈಗ ಅವರಿಗೆ ಟ್ರೈ ಮಾಡುವಾಗ ಸಕ್ಸಸ್ ಸಿಕ್ಕಿಲ್ಲ ಅಂದರೆ ಈ ಒಂದು ಸೋಷಿಯಲ್ ಮೀಡಿಯಾ ಅವರಿಗೆ ಒಂದು ಆಲ್ಟರ್ನೇಟಿವ್ ಪಿಚ್ ಕೊಡ್ತದೆ, ಅಂದರೆ ಸ್ಥಾನ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಶೂಟಿಂಗ್ ಗೇಮ್ ಇದ್ರೆ ಅವರಿಗೆ ಅದರದ್ದೇ ಒಂದು ಪ್ರಪಂಚ ಇರ್ತದೆ. ಅಲ್ಲಿ ತುಂಬಾ ಜನರು ಒಟ್ಟೊಟ್ಟಿಗೆ ಆಡ್ತಾ ಇದ್ದಾರೆ, ಮ್ಯಾಸಿವ್ ಮಲ್ಟಿಪ್ಲೇಯರ್ ಗೇಮ್ಸ್ ಅಂತ, ಸಾವಿರಾರು ಜನ ಒಟ್ಟಿಗೆ ಆಡೋದು, 24 ಗಂಟೆ ಅಲ್ಲಿ ಗೇಮ್ ನಡೀತಾ ಇರ್ತದೆ. ಈ ಒಂದು ಮಗುವಿಗೆ ಈಗ ಅವನದೇ ಐಡೆಂಟಿಟಿ ಇಲ್ಲ, ಐಡೆಂಟಿಟಿ ಕ್ರೈಸಿಸ್ ಇದೆ, ನಾನೊಬ್ಬ ಧೈರ್ಯವಂತ ಅಲ್ಲ, ಸಕ್ಸಸ್ ಸಿಗ್ತಾ ಇಲ್ಲ. ಇವನೇನ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನದೇ ಒಂದು ಅವತಾರ ಅಂತ ಕ್ರಿಯೇಟ್ ಮಾಡ್ತಾನೆ. ಈಗ ಗೇಮ್ ಆನ್ ಆದ ಕೂಡಲೇ ಚೂಸ್ ಯುವರ್ ಪ್ಲೇಯರ್ ಅಂತ ಹೇಳ್ತಾರೆ. ಆ ಪ್ಲೇಯರ್ ಅಲ್ಲಿ ಅವನಿಗೆ ಒಬ್ಬನಿಗೆ ಮಸಲ್ ಇರ್ಬೋದು, ಒಬ್ಬ ಸ್ಲಿಮ್ ಆಗಿ ಎಂತ ಮಾರ್ಷಲ್ ಆರ್ಟಿಸ್ಟ್, ಇನ್ನೊಬ್ಬ ರನ್ನಿಂಗ್ ಅಲ್ಲಿ ಸ್ಪೆಷಲಿಸ್ಟ್, ಫ್ಲಾಶ್, ಹೀಗೆ ಹಲ್ಕ್, ಹೀಗೆ ಬೇರೆ ಬೇರೆ ಒಂದು ಅವನದ್ದು ಐಡೆಂಟಿಟಿಯನ್ನು ಅವನು ತಗೊಳ್ತಾನೆ. ಬೇಸಿಕಲಿ ಏನಾಗ್ತದೆ ಅಂದ್ರೆ, ಅವನೇ ಆ ಐಡೆಂಟಿಟಿ ಅಂತ ಅರಿತುಕೊಂಡು ಆ ಫೀಲ್ಡ್ ಅಲ್ಲಿ ಅವನು ಆಕ್ಟ್ ಮಾಡ್ತಾ ಇರ್ತಾನೆ. ಸೊ ಆ ಅವತಾರ ಅಂತ ಏನಿದೆ ಅಥವಾ ಐಡೆಂಟಿಟಿದು ಏನು ಸಕ್ಸೆಸಸ್ ಇದೆ, ಅದರಲ್ಲಿ ಗೇಮ್ಸ್ ಇದೆ, ಅದು ಅವನದೇ ಸಕ್ಸಸ್ ಅಂತ ಹೇಳುವ ಅವನ ಇಮ್ಯಾಜಿನೇಷನ್ ಇಂದಾಗಿ ಅದರಲ್ಲಿ ಆಡ್ತಾ ಇರ್ತಾನೆ. ಸೊ ಅವನಿಗೆ ಏನಾಗ್ತದೆ, ಪ್ರತಿ ಹಂತದಲ್ಲಿ ಅದು ಗೆದ್ದಾಗ ತಾನೇ ಗೆದ್ದೆ ಏನು ಅಂತ ಹೇಳುವಂತಹ ಒಂದು ಇಮ್ಯಾಜಿನರಿ ಸಕ್ಸೆಸ್. ಇದಕ್ಕೋಸ್ಕರ ಅವರು ಅದರಲ್ಲಿ ಆಟ ಆಡ್ತಾ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅಂದ್ರೆ ಅದೊಂಥರ ಖುಷಿ ಸಿಗ್ತದೆ ಅವರಿಗೆ, ಅದು ಖುಷಿ ಸಿಗ್ತದೆ ಅವರಿಗೆ. ರಿಯಲ್ ಲೈಫ್ ಅಲ್ಲಿ ಇದು ಸಿಕ್ಕುದಿಲ್ಲ, ಹಾಗೆ ಇಮ್ಯಾಜಿನರಿ ಸಕ್ಸೆಸ್ ಸಿಗ್ತಾ ಉಂಟು. ಅದೇ ಪ್ಲೆಜರ್ ಅನ್ನು ಅವ್ರು ರಿಯಲ್ ಲೈಫ್ ಪ್ಲೆಜರ್ ಅಂತ ಅನ್ಕೊಳ್ತಾರೆ. ಈಗ ಕೆಲವು ಗೇಮ್ಸ್ ಅಲ್ಲೆಲ್ಲ ನೋಡಿ, ಗೆದ್ದ ಕೂಡಲೇ ಗೋಲ್ಡ್ ಕಾಯಿನ್ ಇದು ಚಿತ್ರ ಕೊಡ್ತಾರೆ. ಆ ಚಿತ್ರವನ್ನು ನೋಡುವಾಗ ಏನೋ ನಿಜ ಗೋಲ್ಡ್ ಕಾಯಿನ್ ಸಿಕ್ಕಿದೇನೆ ಅಂತ ಅನ್ನಿಸುವಷ್ಟು ಖುಷಿ ಅವರಿಗೆ. ಆ ಚಿತ್ರ ಗೋಲ್ಡ್ ಕಾಯಿನಿಗೋಸ್ಕರ ಅವರ ದುಡ್ಡನ್ನು ಹಾಕ್ಲಿಕ್ಕೂ ರೆಡಿ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಆ ಒಂದು ಟೈಪಿನ ಬ್ರೈನ್ ರಿವಾರ್ಡ್ ಪಾತ್ವೆ ಸ್ಟಿಮ್ಯುಲೇಷನ್ ಅನ್ನ ಈ ವಿಡಿಯೋ ಗೇಮ್ಸ್ ಮಾಡ್ತಾ ಇರ್ತಾರೆ. ಸೊ ಬೇಸಿಕಲಿ ಪ್ರತಿ ಒಂದು ಸ್ಟೆಪ್ ಅದರಲ್ಲಿ ಮಾಡುವಾಗ್ಲೂ ಮೆದುಳಿನಲ್ಲಿ ಆ ರಿವಾರ್ಡ್ ಪಾತ್ವೆ ಆಕ್ಟಿವೇಟ್ ಆಗಿ ಡೋಪಮೈನ್ ಸರ್ಜ್ ಆಗಿ ಅದರಿಂದ ಅವರಿಗೆ ಒಂದು ಹ್ಯಾಪಿನೆಸ್ ಸಿಗ್ತಾ ಇರ್ತದೆ. ಸೊ ಗೆದ್ರೆ ಹ್ಯಾಪಿನೆಸ್ ಅದೇ ಬಂತು, ಸೋತ್ರೆ ವಿಡಿಯೋ ಗೇಮೇ ನಿನ್ಗೆ ಶಬಾಷ್, ಇನ್ನೊಂದ್ಸಲ ಟ್ರೈ ಮಾಡು ಅಂತ ಹೇಳ್ತದೆ. ಸೊ ಟ್ರೈ ಮಾಡ್ತಾನೆ ಇರ್ತಾನೆ, ಪ್ರತಿ ಹಂತದಲ್ಲಿ ಖುಷಿ ಸಿಗ್ತಾ ಇರ್ತದೆ. ಮತ್ತೆ ಅದು ಸ್ಲೋಲಿ ಎಡಿಕ್ಷನ್ ಪಾತ್ವೆ ಎಂಟರ್ ಆದ ಮೇಲೆ ಕಂಪಲ್ಸಿವ್ ಯೂಸ್ ಅಂತ ಸ್ಟಾರ್ಟ್ ಆಗ್ತದೆ. ಅವನ ಕಂಟ್ರೋಲೇ ಅವನು ತಪ್ತಾನೆ, ಕಂಟಿನ್ಯೂಸ್ ಆ ಗೇಮ್ ಅಲ್ಲೇ ಇನ್ವಾಲ್ವ್ ಆಗಿರ್ತಾನೆ. ಸೊ ಬೇಸಿಕಲಿ ಅವನದೇ ಒಂದು ಭ್ರಮೆಯ ಪ್ರಪಂಚ ಇರ್ತದೆ. ಆ ಪ್ರಪಂಚದಲ್ಲಿ ಇವನಾಗೆ ಆಡುವವರು ಸುಮಾರು ಜನ ಇರ್ತಾರೆ. ಅವರು ಇಂಟರ್ ಕನೆಕ್ಟ್ ಆಗಿಕೊಂಡು ಈ ಮ್ಯಾಸಿವ್ ಪ್ಲೇಯರ್ ಗೇಮ್ಸ್ ಅಂತ ಟೈಪಿನ ಗೇಮ್ಸ್ ಅಂದ್ರೆ ಈಗ ಪ್ರಪಂಚದಲ್ಲಿ ಈಗ ಫ್ರೀ ಫೈರ್ ಟೈಪಿನ ಗೇಮ್ಸ್ ಅನ್ನ ಆಡ್ತಿರ್ತಾರೆ. ಮತ್ತೆ ಈಗ ಹೊಸತ್ತೊಂದು ಇ ಸ್ಪೋರ್ಟ್ಸ್ ಅಂತ ಬಂದಿದೆ. ಇದರಲ್ಲಿ ಬೇರೆಯವರು ಆಟ ಆಡುವ ಗೇಮ್ಸ್ ಅನ್ನ ನಾವು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನೋಡಿದಾಗೆ ನೋಡುದು, ಅದು ಈಗ ಒಂದು ಚಟ. ಬೇರೆಯವರು ಆಡುವುದನ್ನು ನೋಡುದು, ಈಗ ಅದು ಒಂದು ಹೊಸ ಇದು. ಅದರಲ್ಲೇ ಈಗ ಚಾನೆಲ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವರು ಕೂಡ ಸರ್ ಈಗ ಒಂದು ಸೆಕೆಂಡ್, ಇವರು ಹೇಳಿದಾಗೆ ಈ ಬಗ್ಗೆ ಒಂದು ಮೂವಿ ಉಂಟು, ಎಲ್ಲರೂ ನೋಡುವಂಥದ್ದು, ರೆಡಿ ಪ್ಲೇಯರ್ 1 ಅಂತ. ಇಟ್ ಈಸ್ ಬೈ ಸ್ಟೀವನ್ ಸ್ಪೀಲ್ಬರ್ಗ್. ಸ್ಟೀವನ್ ಸ್ಪೀಲ್ಬರ್ಗ್ ಮಾಡಿದ ಅವತಾರ ಬಗ್ಗೆ ಚಿಕ್ಕ ಒಬ್ಬ ಅವನು ಆಕ್ಚುಲಿ ಸಕ್ಸಸ್ಫುಲ್ ಅಲ್ಲ, ಆ ಮೂವಿಗೆ ಬರ್ತಾನೆ, ನೀವು ಹೇಳಿದಾಗ ಒಂದು ಅವತಾರ ತಗೊಳ್ತಾನೆ. ಅಲ್ಲಿ ಅವನೊಂದು ಕೊರಿಯನ್ ಹೇರ್ ಸ್ಟೈಲ್, ಹೀಗೆ ಒಳಗೆ ಓಡ್ಲಿಕ್ಕೆ ಶುರು ಮಾಡಿದ, ಒಂದು ಕೈಯಲ್ಲಿ ಗನ್ ಬಂತು, ಸರಿ, ಇನ್ನೊಬ್ಬನ ಹತ್ರ ಆರೋ, ಒಬ್ಬನ ಹತ್ರ ಬೈಕ್ ಉಂಟು, ಇನ್ನೊಬ್ಬನ ಹತ್ರ ಕಾರ್. ಇದೆಲ್ಲ ಇಟ್ಸ್ ಇನ್ ಅ ವರ್ಚುವಲ್ ವರ್ಲ್ಡ್, ನಿಜವಾದ ಜಗತ್ತು. ಇಟ್ ಈಸ್ ಆಲ್ಸೋ ಅವೈಲೇಬಲ್ ಆಸ್ ಅ ನೋವೆಲ್ ಬೈ ಅ ಆಥರ್ ಕಾಲ್ಡ್ ಅರ್ನೆಸ್ಟ್ ಕ್ಲೈನ್. ನಾನದು ರೆಡಿ ಪ್ಲೇಯರ್ 1, ರೆಡಿ ಪ್ಲೇಯರ್ 2 ಅಂತ 2 ಬುಕ್ ಬರೆದಿದ್ದೆ. ಅದು ರೆಡಿ ಪ್ಲೇಯರ್ 1 ಅನ್ನು ಸ್ಟೀವನ್ ಸ್ಪೀಲ್ಬರ್ಗ್ ವೆರಿ ಸಕ್ಸಸ್ಫುಲ್ ಮೂವಿ ಮಾಡಿದ್ರು. ಸರ್ ಈಗ ಆನ್ಲೈನ್ ಗೇಮ್ಸ್ ಬಗ್ಗೆ ಇರ್ಬೋದು ಅಥವಾ ಕೊರಿಯನ್ ಮೂವೀಸ್ ಇರ್ಬೋದು, ಈಗ ನೀವು ಸಾಮಾಜಿಕ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀರಾ, ಯಾವುದಾದ್ರೂ ಘಟನೆಗಳು ನಿಮ್ಮ ಗಮನಕ್ಕೆ ಬಂದದ್ದು ಇದೆಯಾ ಅಂತ? ಆ್ಯಕ್ಚುಲಿ ಸ್ಪೋರ್ಟ್ಸಲ್ಲಿರುವಾಗ ನಮಗೆ ಬೇಗ ಕಾಣೋದೇನೆಂದರೆ, ಮಕ್ಕಳಲ್ಲಿ ಚೂರು ಕಾನ್ಸಂಟ್ರೇಷನ್ ಲ್ಯಾಪ್ಸ್, ಆಡುವಾಗ ಸ್ಟ್ರೋಕ್ಸ್ ಚೇಂಜ್ ಮಾಡೋದು, ಥಿಂಕ್ ಮಾಡದೆ ಆಡೋದು, ಇದು ಸ್ಟ್ರೋಕ್ ಹೊಡಿ ಹೇಳಿದ್ರೆ ಬೇರೆ ಹೊಡಿತಾ ಇರೋದು, ಇದು ಆಗುವಾಗ ನಮಗೆ ಇಮಿಡಿಯೇಟ್ ಗೊತ್ತಾಗ್ತದೆ. ಇದು ನಾನೀಗ ಒಂದು 30 ರಿಂದ 40 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ನನಗೆ ಮಕ್ಕಳದ್ದು. ನನಗೆ ಆಲ್ಮೋಸ್ಟ್ 58 ಏಜ್. ಇಷ್ಟು ಏಜಲ್ಲಿ ನಾನೀಗ ಆಫ್ಟರ್ 20 ನಾನು ನೋಡಿದ್ದೇನೆ. ಮಕ್ಕಳಲ್ಲಿ ಯೂಶ್ವಲಿ ನಾನು ಇಷ್ಟರವರೆಗೆ ಇತ್ತೀಚಿನ ಒಂದು 2-3 ವರ್ಷ ಕೆಳಗೆ ತನಕ ನಾನು ನೋಡಿದ್ದೇನೆಂದರೆ, ಮಕ್ಕಳು ಬದಲಾವಣೆ ಆಗೋದು 13 ವರ್ಷ ಬರುವಾಗ, ಫಿಸಿಕಲ್ ಚೇಂಜಸ್ ಬಂದಾಗ ಚೂರು ಬದಲಾವಣೆ ಸ್ಟಾರ್ಟ್ ಆಗ್ತದೆ. ಬಟ್ ಆಗದ್ದು ನಮ್ಮ ಸೈಕಾಲಜಿ ಅಂದರೆ, ಹಿ ವಿಲ್ ಹ್ಯಾವ್ ಅ ಕ್ರಶ್ ಆರ್ ಶಿ ವಿಲ್ ಹ್ಯಾವ್ ಅ ಕ್ರಶ್ ಅಂತ ಒಂದು ಆಕರ್ಷಣೆ ಬರ್ತದೆ. ಅದಕ್ಕೋಸ್ಕರ ಈ ಆಟ ಬಿಟ್ಟು ಬೇರೆ ಆಕರ್ಷಣೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಇವತ್ತಿನ ವರ್ಲ್ಡಲ್ಲಿ ನೋಡುವಾಗ ನನಗೆ ಆದದ್ದು ಏನಂದರೆ, ಒಂದು ಮಗು ತುಂಬ ಒಳ್ಳೆ ಆಡುವಂತಹ ಮಗು ಸಡನ್ ನನಗೆ ಬೇಗ ಮನೆಗೆ ಹೋಗಬೇಕು,
ನನಗೆ ಹೋಮ್ವರ್ಕ್ ಉಂಟು ಅಂತ. ಹೋಮ್ವರ್ಕ್ ಉಂಟು ಅಂತ ಹೇಳುವಾಗ ನನಗೆ ಇಲ್ಲ ಹೇಳುವ ಸ್ಥಿತಿ ಇಲ್ಲ, ಇರ್ಬೋದು ಶಾಲೆಯಿಂದ ಕೊಟ್ಟದ್ದು ಹೌದು ಅಂತ. ಇದು ನೋಡುವಾಗ ಇದೊಂದು 2-3 ತಿಂಗಳು ಅಬ್ಸರ್ವ್ ಮಾಡಿದ್ದೇನೆ. ತುಂಬ ಬಿಹೇವಿಯರ್ ಬದಲಾವಣೆ, ಎಲ್ಲ ಒಬಿಡಿಯಂಟ್ ಇದ್ದದ್ದು ಬದಲಾವಣೆ. ಹೇಳಿದ್ದು ಕೇಳೋದಿಲ್ಲ, ಕೇಳ್ತಾರೆ ಹೇಗೆ, ಬಟ್ ನೀವು ಸರ್ ಹೇಳಿದಾಗೆ ಬ್ಲ್ಯಾಂಕ್, ಸರಿ ಸುಮ್ಮನೆ ಎಂತ ಮಾಡ್ತಿದ್ದಿ, ಹಾಂ ಎಂತ ಹಾಗೆ ಆ ರೀತಿ ಬೇರೆ ಲೋಕದಲ್ಲಿ ಬೇರೆ ಬೇರೆ ಲೋಕದಲ್ಲಿ ಲೋಕದಲ್ಲಿ ಇದ್ದ ಹಾಗೆ. ಹೌದು. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ವಾಸ್ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಅಟ್ರಾಕ್ಷನ್ ಟು ದ ಅಪೋಸಿಟ್ ಜೆಂಡರ್ ಹೌದು ಅಂತ. ಹೌದು. ಹಾಗೆ ನನ್ನ ಮನಸ್ಸಲ್ಲೇ ಆಗಿತ್ತು. ಆದರೆ ಇದು ಶಾಕಿಂಗ್ ವಿಚಾರ ಏನಂದರೆ, ಇವತ್ತು ಸರ್ ಹೇಳಿದಾಗೆ ವರ್ಚುವಲ್ ವರ್ಲ್ಡ್ ಎಲ್ಲಿ ತಂದು ನಿಂತಿತ್ತಂದರೆ, ನಾನು ಒಂದು 2-3 ಕೇಸಸ್ ನೋಡಿದ್ದೇನೆ ಸರ್. ಮನೆಗೆ ಹೋಗಿ ಈ ಅಶ್ಲೀಲ ಪದಗಳನ್ನು ಬಳಸಿ ಇನ್ನೊಬ್ಬನೊಟ್ಟಿಗೆ ಮಾತನಾಡಿ ಖುಷಿ ಪಡುವಂಥದ್ದು. ಹೌದು 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 ಹೌದು. ಇವರು ಹೇಳಿದಾಗೆ ದಟ್ ಪಾತ್ವೇ ಇಸ್ ಗಿವಿಂಗ್ ದೆಮ್ ಮೋರ್ ಡೋಪಮೈನ್. ಹೌದು. ಅದು ನಾನು ನೋಡಿದೆ. ಏನಂದರೆ, ಮನೆಗೆ ಮುಟ್ಟಿದ್ದೇನೆ ಅಂತ ಈ ಮಗು ಹೇಳ್ತಾ ಉಂಟು. ಓಕೆ, ಎಲ್ಲಿದ್ದಿ ಅಂತ, ಟಿವಿ ನೋಡ್ತಾ ಇದ್ದೇನೆ ಅಂತ ಮಗು ಹೇಳ್ತದೆ. ಇವನು ಹೇಳ್ತಿದ್ದಾನೆ, ಬೇಡ ಒಳಗೆ ಹೋಗಿ ನಿನ್ನ ಬೆಡ್ಡಲ್ಲಿ ಮಲಗು ಅಂತ. ಅಲ್ಲಿಂದ ಶುರು ಆಗುವಂಥ ಸಂಭಾಷಣೆ ಮುಂದೆ ಹೋಗಿ 15 ನಿಮಿಷ ನಂತರ ನಿಲ್ಲಿಸಿ ಇನ್ನೊಬ್ಬನೊಟ್ಟಿಗೆ ಅಂತಹದೇ ರೀತಿಯ ಚಾಟ್. ಇದನ್ನು ಇವತ್ತು ಹಿಡಿಲಿಕ್ಕೆ ಕಷ್ಟ. ಯಾಕಂದ್ರೆ ನನಗೆ ಏನೋ ಒಂದು ಇದರಲ್ಲಿ ಸಿಕ್ಕಿ ಬಿದ್ದದ್ದು ಬಿಟ್ಟರೆ, ಇದನ್ನು ಮಾಡ್ತಿದ್ದದ್ದು ಒಬ್ಬ ವ್ಯಕ್ತಿ ವಿಯೆಟ್ನಾಮಲ್ಲಿದ್ದ. ಇಲ್ಲಿಯ ಮಕ್ಕಳಿಗೆ ಇವತ್ತು ವಸುದೈವ ಕುಟುಂಬಕಂ ಅಂತ ಹೇಳುದನ್ನು ಇಂಟರ್ನೆಟ್ ಬೇರೆ ರೀತಿಯಲ್ಲಿ ನಿಜ ಮಾಡ್ತಾ ಉಂಟು. ಇಡೀ ಪ್ರಪಂಚ ಗ್ಲೋಬಲ್ ವಿಲೇಜ್ ಅಂತ ಈ ರೀತಿ ಆಗುವಾಗ ಹೆದರಿಕೆ ಶುರು ಆಗ್ತದೆ. ಅವನು ಏನು ಮಾಡ್ತಿದ್ದ ಇನ್ ದ ವರ್ಚುವಲ್ ವರ್ಲ್ಡ್, ಇದಕ್ಕೆ ಏನು ಹೇಳ್ತಾರೆ, ಆಂಗ್ಲ ಭಾಷೆಯಲ್ಲಿ ಒಂದು ಪದ ಉಂಟು, ಗ್ರೂಮಿಂಗ್ ಅಂತ. ಏನಂದ್ರೆ, ಫಸ್ಟ್ ಫ್ರೆಂಡ್ಶಿಪ್ ಮಾಡೋದಕ್ಕೆ ಗ್ರೂಮಿಂಗ್ ಹೇಳ್ತಾರೆ. ಈಗ ನಾವು ಸಹ ಬಂದಾಗ ಮಗು ಆಡ್ಲಿಕ್ಕೆ ಬರ್ತದೆ, ಆಡ್ಲಿಕ್ಕೆ ಹೇಳ್ತೇನೆ, ಜೋಕ್ ಹೇಳ್ತೇನೆ, ಖಂಡಿತ ಸ್ವಲ್ಪ ಜೋರು ಮಾಡ್ತೇನೆ, ಸರಿ, ಹಾಗೆ ಮೆಲ್ಲ ಕರೆಕ್ಷನ್ ಮಾಡಿಕೊಂಡೋದು. ಇದು ಒನ್ ಟೈಪ್ ಆಫ್ ಗ್ರೂಮಿಂಗ್. ಅದರ್ ಟೈಪ್ ಆಫ್ ಗ್ರೂಮಿಂಗ್ ಇಸ್ ಅವರಿಗೆ ಕೆಟ್ಟ ವಿಚಾರಗಳನ್ನು ಮೆಲ್ಲ 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 ಹಂತವಾಗಿ ಹೇಳು. ಇದು ಇಂಥದನ್ನು ನಾನೀಗ ತುಂಬಾ ನೋಡ್ತಾ ಇದ್ದೇನೆ. ಬಹಳ ಕಷ್ಟ ನಮ್ಮ ಮಕ್ಕಳನ್ನು ಅದರಿಂದ ಹೊರಗೆ ತರಲಿಕ್ಕೆ. ಆಕ್ಚುಲಿ ಹೇಳಿದ್ರೆ, ನಾನು 2 ಮಕ್ಕಳ ಕೇಸಲ್ಲಿ ನಾನು ಫೇಲಿಯರ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಅಲ್ಲಿಂದ ನಾನು ಸರ್ಚ್ ಮಾಡುವ ಶುರು ಆದಾಗ ಇಂಥ ಸಮಸ್ಯೆಗಳು ಹೆಚ್ಚು ಕಂಡದ್ದು. ಡಾಕ್ಟ್ರು ಸರ್ ಇದ್ದಾರೆ, ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಆದರೂ ಮಗುವಿದು ಏನಂತ ಗೊತ್ತಾಗೋದಿಲ್ಲ. ಯಾಕಂದರೆ ಮೊದಲು ನಮಗೆ ನೋಡಲಿಕ್ಕೆ ಕಾಣ್ತಿತ್ತು, ಇವತ್ತು ಜಗತ್ತು ನಮ್ಮ ಮೊಬೈಲ್ನ ಒಳಗೆ ಇರುವುದರಿಂದ ಈ ಇನ್ಸ್ಟಾಗ್ರಾಮ್ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಪ್ರೈವೇಸಿ ಅಂತಂದನ್ನು ಹೆಚ್ಚು ಮಾಡಿ ಪೇರೆಂಟ್ಸ್ಗಳಿಗೆ ಏನೂ ಸಿಗದ ಹಾಗೆ ಮಾಡ್ತಾರೆ. ನಿಮಗೆ ಕರೆಕ್ಷನ್ ಮಾಡಬೇಕಾದ್ರೆ ಕೇಸ್ ಏನಂತ ಇವರಿಗೆ ಗೊತ್ತಾಗಬೇಕಾದ್ರೆ ಕೇಸೇ ಗೊತ್ತಾಗೋದಿಲ್ಲ. ಈ ರೀತಿಯ ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಮಕ್ಕಳು ಪ್ರೈವೇಸಿ ಅವರ ಹಕ್ಕು ಅಂತ ಹೇಳ್ಕೊಳ್ತಾರೆ ಕೆಲವರು. ಪ್ರೈವೇಸಿ ಅಲ್ಲ, ಅವ್ರದ್ದು ಹಕ್ಕು ಅಲ್ಲ, ನೀವು ಯಾಕೆ? ಅದಕ್ಕೆ ನಾನು ಈಗ ಆಕ್ಚುಲಿ ಹೋರಾಡ್ತಾ ಇದ್ದೇನೆ. 18 ವರ್ಷ ತನಕ, ಒಳ್ಳೆ ಆ ಟೀನೇಜ್ ಇಂದ ಹೊರಗೆ ಬರೋ ತನಕ, 13 ಇಂದ 19 ಆಕ್ಚುಲಿ, ಆದ್ರೆ 18 ಅಂತ ಭಾರತೀಯ ನ್ಯಾಯ ಸಂಹಿತೆ, ಅಷ್ಟು ತನಕ ಡೈರೆಕ್ಟ್ ಮೆಸೇಜ್ ಮತ್ತು ಸೀಕ್ರೆಸಿ ಮಕ್ಕಳಿಗೆ ಕೊಡಬೇಡಿ ಅಂತ ಪೇರೆಂಟ್ಸ್ ಗಳಲ್ಲಿ ಕೂಡ ನಾನು ಕೇಳುವುದೇನು, 18ರವರೆಗೆ ಪ್ರೈವೇಸಿ ಕೊಡುವ ಪ್ರಯತ್ನ ಮಾಡಬೇಡಿ. 18ರ ನಂತರ ಓಕೆ, ಮೇಜರ್ ಆಲೋಚನೆ ಬರ್ತದೆ, ಡೆವಲಪ್ ಆಗಿರ್ತದೆ, ಫಿಸಿಕಲಿ ಮೆಚೂರ್ ಆಗಬಹುದು, ಇವನ್ ಮೆಂಟಲಿ ಮೆಚೂರ್ ಆಗ್ತಾರೆ. ಹೌದು ಸರ್. ಇದು ಡಾಕ್ಟ್ರೆ, ಇದು ಚಾಟ್ ವಿಷಯಕ್ಕೆ ಬಂದಾಗ ಕೆಲವರು ನಾವೆಲ್ಲ ಸಣ್ಣರಿರುವಾಗ ಮಾತುಕತೆಯ ಮೂಲಕ ಬೆಳೆದವರು, ಓದ್ತಾ ಇದ್ದೆವು ಮಾತಿನ ಮೂಲಕ. ಈಗ ಚಾಟ್ ಅಂದರೆ ಅದೊಂದು ಮಾತುಕತೆ ಅಂತ ಹೇಳ್ತಾರೆ. ಈಗ ಚಾಟ್ ಮಾಡೋದ್ರ ಮೂಲಕ ಮಕ್ಕಳ ಬುದ್ಧಿಶಕ್ತಿ ಏನಾದ್ರು ಬೆಳೀತದೆ ಹೇಗೆ? ಈಗ ಚಾಟಿಂಗ್ ಅಂತ ಹೇಳುವಂತ ಚಟುವಟಿಕೆಯಿಂದ ಸ್ವಲ್ಪ ಪ್ರಯೋಜನ ಇದೆ, ತುಂಬಾ ಹಾಳಿದೆ. ಈಗ ಸ್ವಲ್ಪ ಪ್ರಯೋಜನ ಏನಂದ್ರೆ, ಒಂದು ಅದೇ ವರ್ಲ್ಡ್ ಈಸ್ ಗ್ಲೋಬಲೈಸ್ಡ್. ನಿಮ್ಗೆ ಎಲ್ಲ ಊರಿನ ಎಲ್ಲ ಪ್ರದೇಶದಲ್ಲಿ ನೆಟ್ವರ್ಕಿಂಗ್ ಡೆವಲಪ್ ಆಗ್ತದೆ. ನಿಮ್ಗೆ ಬೇರೆ ಬೇರೆ ಕಲ್ಚರ್ನ ಮನುಷ್ಯರ ಜೊತೆ ನೆಟ್ವರ್ಕ್ ಡೆವಲಪ್ ಮಾಡಬಹುದು. ಬಟ್ ಇದೊಂದು ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ, ಪ್ರಾಯದಲ್ಲಿ ಮಾಡಿದ್ರೆ ಪ್ರಯೋಜನ. ಮತ್ತೊಂದೇನಂದ್ರೆ, ಈಗಿನ ಈ ವರ್ಚುವಲ್ ವರ್ಲ್ಡ್ ಅಲ್ಲಿ ಕೆಲವು ಮಲ್ಟಿಮೀಡಿಯಾ ಇದನ್ನೆಲ್ಲ ಉಪಯೋಗಿಸೋದ್ರಿಂದಾಗಿ ಸ್ವಲ್ಪ ಎಮೋಷನ್ಸ್ ಅನ್ನೆಲ್ಲ ತೋರಿಸುವ ಕ್ರಮಗಳೆಲ್ಲ ಚೇಂಜ್ ಆಗಿದೆ. ಈಗ ನಾವು ಪಿಕ್ಟೋರಲ್ ರೆಪ್ರೆಸೆಂಟೇಷನ್ ಸ್ವಲ್ಪ ಜಾಸ್ತಿ ಮಾಡ್ತೇವೆ, ಎಮೋಜೀಸ್ ಅಂತ ಹಾಕ್ತೇವೆ, ಎಮೋಜೀಸ್ ಮೂಲಕ ತೋರಿಸುವಂತದ್ದು, ಅಂತದೆಲ್ಲ ಕೆಲವು ರೀತಿಯಿಂದ ಪ್ರಯೋಜನ ಉಂಟು. ಈಗ ಹಾಳುಗಳು ಜಾಸ್ತಿ. ಹಾಳುಗಳೇನಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟೋನ್ ರೆಪ್ರೆಸೆಂಟ್ ಆಗುದಿಲ್ಲ, ಎಮೋಷನ್ಸ್ ಅನ್ನ ಹಂಚ್ಲಿಕ್ಕೆ ಆಗುದಿಲ್ಲ. ಎಮೋಷನಲ್ ಕಮ್ಯುನಿಕೇಶನ್ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ನಾವು ಯಾವುದೇ ಮಾತಾಡುವಾಗ ಭಾವನಾತ್ಮಕವಾಗಿ ಮಾತಾಡಬೇಕು, ಫೀಲಿಂಗ್ಸ್ ಅನ್ನ ಹಂಚಿಕೊಂಡು ಮಾತಾಡಬೇಕು. ಇದು ಚಾಟಿಂಗ್ ಅಲ್ಲಿ ಹೋಗುದಿಲ್ಲ.
ಟೋನ್ ಹೋಗುದಿಲ್ಲ. ನಾನು ಜೋರಾಗಿ ಮಾತಾಡಿದಿನ ಸಾಫ್ಟ್ ಆಗಿ ಮಾತಾಡಿದಿನ ಅದರಲ್ಲಿ ಅರ್ಥ ಆಗುದಿಲ್ಲ. ಹಾಗೆ ಎಷ್ಟೋ ಸಲ ಮಿಸ್ಕಮ್ಯುನಿಕೇಶನ್ ಇಂದ ಜಗಳ ಸ್ಟಾರ್ಟ್ ಆಗ್ತದೆ. ಮತ್ತೆ ಗ್ರಾಮರ್ ಹಾಳಾಗ್ತದೆ. ಗ್ರಾಮರ್ ಈಗ ತೀರಾ ಹಾಳಾಗಿದೆ. ಎಂತ ಯು ಅಂತ ಹೇಳಲಿಕ್ಕೆ ಯು ಆಲ್ಫಾಬೆಟ್ ಮಾತ್ರ, ಸೊ ಆಲ್ಫಾಬೆಟೇ ಇಲ್ಲ. ಬಾಡಿ ಲ್ಯಾಂಗ್ವೇಜ್ ಡೆವಲಪ್ ಆಗುದಿಲ್ಲ. ಸೊ ನಾವು ಬರೀ ರೂಮಲ್ಲಿ ಕೂತು ಒಂಟಿಯಾಗಿ ಟೆಕ್ಸ್ಟ್ ಮಾಡುವಾಗ ನಮ್ಮ ಸೋಷಲ್ಲಿ ಸ್ಕಿಲ್ಸ್ ನಮ್ಗೆ ಡೆವಲಪ್ ಆಗುದಿಲ್ಲ. ಹೊರಗೆ ಸಾಮಾಜಿಕವಾಗಿ ಜನರ ಜೊತೆ ಇಂಟರಾಕ್ಟ್ ಮಾಡುವ ಸ್ಕಿಲ್ಸ್ ನಾವು ಬೆಳ್ಕೊಳ್ಳೋದಿಲ್ಲ. ಸೊ ನಾವು ಒಂಟಿಯಾಗಿದ್ದುಕೊಂಡು ನಮ್ದೇ ಒಂದು ರೂಮಲ್ಲಿ ಕೂತ್ಕೊಂಡು ವರ್ಲ್ಡ್ ಇಡೀ ನನ್ನ ಫ್ರೆಂಡ್ಸ್ ಅನ್ನುವ ಭ್ರಮೆಯಲ್ಲಿ ನಾವು ಇರ್ತೇವೆ. ಆಕ್ಚುಲಿ ಯಾರು ನಮ್ಮ ರಿಯಲ್ ಫ್ರೆಂಡ್ಸೇ ಇರುವುದಿಲ್ಲ. ಸೊ ಇದೆಲ್ಲ ಈ ಸೋಷಿಯಲ್ ಮೀಡಿಯಾದಿಂದ ಆಗುವ ಪ್ರಾಬ್ಲಮ್ಸ್, ಚಾಟಿಂಗ್ ಇಂದ. ಇನ್ಸ್ಟೆಡ್ ಆಫ್ ದಟ್ ಆಕ್ಚುಯಲ್ ಕಮ್ಯುನಿಕೇಶನ್, ಅಟ್ ಲೀಸ್ಟ್ ಫೋನ್ ಕಾಲ್ ಇಸ್ ಬೆಟರ್. ಚಾಟಿಂಗ್ ಇಂದ ಇದೆಲ್ಲ ಉಪದ್ರಗಳೇ ಉಂಟು. ಇದು ಒಂದು ಅಡಲ್ಟಿಗೆ ಓಕೆ, ಅಂದ್ರೆ ಸಾಮಾಜಿಕವಾಗಿ ಬದುಕ್ತಿರುವಂತಹ ಒಬ್ಬ ವರ್ಕಿಂಗ್ ಪರ್ಸನ್ಗೆ ಒಂದು ಸಣ್ಣ ಕಮ್ಯುನಿಕೇಶನ್ ಇದು ಓಕೆ. ಬಟ್ ಈ ಮಕ್ಕಳ ಲೆವೆಲ್ ಅಲ್ಲಿ ಇದು ಮಾಡ್ಲಿಕ್ಕೆ ಹೋದ್ರೆ ಅವರ ಸೈಕಲಾಜಿಕಲ್ ಡೆವಲಪ್ಮೆಂಟ್ಗೆ ಇದು ಹಾನಿಯೇ ಜಾಸ್ತಿ. ಸರ್, ಗಣೇಶ್ ಗೌಡ ಅವರು ಚಾಟ್ ಮಾಡೋದು ತಪ್ಪು ಅಂತ ಹೇಳ್ತಾರೆ ಹೇಗೆ? ಅವರು ಕೆಲವು ವಿಚಾರಗಳನ್ನು ತಪ್ಪಂತ ಹೇಳುವ ಸ್ಥಿತಿಯಲ್ಲಿ ಇಲ್ಲ ಇವತ್ತು. ಯಾಕಂದ್ರೆ ಇವತ್ತು ಒಂದು ಮೊದಲೇಗಿತ್ತಂದ್ರೆ ಈಗ ಫೋನ್ ಕಾಲಿಗೆ ಹಣ ಇತ್ತು. ಹೌದು, ಮಿನಿಟಿಗೆ 6 ರೂಪಾಯಿ 7 ರೂಪಾಯಿ. ಆಗ ಒಂದು ಮೆಸೇಜ್ ಮಾಡೋದು ಸುಲಭ ಇತ್ತು. ಹೌದು, 30,000 ಮೆಸೇಜ್ಗೆ 30 ರೂಪಾಯಿ. ಹೌದು. ಅದೆಲ್ಲ ಬಂದಾಗ ಈ ಚಾಟಿಂಗ್ ಸ್ಟಾರ್ಟ್ ಆದದ್ದೇ ಅಲ್ಲಿಂದ ಈಗ ಮಕ್ಕಳಿಗೆ ಅದೇ ಡೆವಲಪ್ ಆಗಿದೆ. ಮತ್ತೆ ಈಗ ಮಕ್ಕಳು ಅಮ್ಮನಿಗೂ ಕೂಡ ಮೆಸೇಜ್ ಮಾಡು ಅಂತ, ಅಮ್ಮ ನೀವು ಎಲ್ಲಿದ್ದಿ ಅಂತ ಕೇಳಿ ಮೆಸೇಜ್ ವೇರ್ ಆರ್ ಯು, ಅದು ಸಹ ಯು ಅಲ್ಲಿ ಇವರು ಹೇಳಿದಾಗ ವೈವೋ ಇಲ್ಲ ಯು. ಇದು ಹೇಳುವಾಗ ನಾನೊಂದು ಇಮೋಜಿ ಬಗ್ಗೆ ನೀವು ಹೇಳಿದ್ದಕ್ಕೆ ಒಂದು ಚಿಕ್ಕ ವಿಚಾರ ಹೇಳ್ತೀನಿ ಸರ್. ಟುಡೇ ಸೈಬರ್ ಕ್ರೈಮ್ ಪೊಲೀಸ್ ಒಂದು ದೊಡ್ಡ ಇದನ್ನು ಅನುಭವಿಸ್ತಾ ಇದ್ದಾರೆ. NDPS ಆಕ್ಟ್ ಅಂತ ನೀವು ಕೇಳಿರ್ಬೋದು, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್. ಈ ಡ್ರಗ್ಸ್ ಎಲ್ಲ ಮಾಡ್ತಾ ಇರುವಾಗ ಇಮೋಜಿಸ್ ಯೂಸ್ ಮಾಡಿ ಡ್ರಗ್ ಮಾರುವುದನ್ನು ನಾನು ನೋಡಿದ್ದೇನೆ. ತುಂಬ ಜನರಿಗೆ ಗೊತ್ತಿಲ್ಲ ಇದು. ಈ ಬಗ್ಗೆ ನಾನೊಂದು ಆರ್ಟಿಕಲ್ ಕೂಡ ಬರೆದಿದ್ದೇನೆ ಸರ್. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಕ್ರಿಸ್ಟಲ್ ಇದು ಇಮೋಜಿ ಒಬ್ರು ಹಾಕಿದ್ದಾರೆ. ಕ್ರಿಸ್ಟಲ್ ಒಂದು 5-6 ಸ್ಟಾರ್ಸ್ನಾಗಿ ಚಿಕ್ಕದು ಒಂದು ಬೊಟ್ಟು ಹಾಕಿ ನೀಡ್ ಅಂತ ಉಂಟು. ಏನಪ್ಪ ನೀಡ್? ಪೊಲೀಸ್ ಡಿಪಾರ್ಟ್ಮೆಂಟ್ನವರೆಲ್ಲ ಚಾಟ್ ಓದಿದ್ದಾರೆ. ಏನಿಲ್ಲ. ಈ ನೀಡ್ ಏನು ಅಂದರೆ ಕ್ರಿಸ್ಟಲ್ ಇಸ್ ನಥಿಂಗ್ ಬಟ್ ಕ್ರಿಸ್ಟಲ್ ಮೆಥಾಂಫಿಟಿನ್. ಇಟ್ ಇಸ್ ದ MDMA ಥರದ ಡ್ರಗ್. ಇದು ಯೂಸ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಬಿಕಾಸ್ ನಮ್ಮ ಏಜ್ ಗ್ರೂಪಿನ ಪೊಲೀಸರಿಗೆ ಅಥವಾ ನಮ್ಗೆನೆ ಈ ಜ್ಞಾನ ಕಡಿಮೆ. ಇದು ನಾನು ಈ ಹುಡುಕಿ ಬಂದಂತ ಜ್ಞಾನ ಬಿಟ್ರೆ ಇದು ಗೊತ್ತಿಲ್ಲ. ಈ ರೀತಿ ಕೂಡ ಇಮೋಜಿಗಳ ಬಳಕೆ ಆಗ್ತದೆ.